ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ರಾಜ್ಯಡು ಎಲ್ಪಿಜಿ ಉದಗವನ ಬಗೆಟ್ ಗಿರಾಕಿಲಿಗೆ ಉವ್ವೆ ಪೋಡಿಗೆ ಬೊಡ್ಚಿಂದು ಸರ್ಕಾರದ ಪರವಾದ ರಾಜ್ಯದ ತೆನಸು ನಾಗರಿಕ ಸರಬರಾಜು ಬುಕ ಗಿರಾಕಿ ವ್ಯವಹಾರಲಿನ ಇಲಾಖೆದ ಕಮಿಷನರ್ ತಿಳಿಪಾದೇರು. ಗ್ಯಾಸ್ ಸಿಲಿಂಡರ್ ಅಕ್ರಮವಾದ ಸಾಗವನ ದೆತ್ತದೀಪನ ತೋಜಿದ ಬತ್ತಲ ಕಟ್ಟುನಿಟ್ಟದ ಕ್ರಮ ದೆತ್ತೋನವಾದ ಆರು ಜಾಗೃತೆ ಪಂತೇರು. ರಾಜ್ಯಡು ಎಲ್ಪಿಜಿ ಉದಗವನ ಬಗೆಟ್ ಗಿರಾಕಿಲಿಗೆ ಉವ್ವೆ ಪೋಡಿಗೆ ಬೊಡ್ಚಿಂದು ಸರ್ಕಾರದ ಪರವಾದ ರಾಜ್ಯದ ತೆನಸು ನಾಗರಿಕ ಸರಬರಾಜು ಬುಕ ಗಿರಾಕಿ ವ್ಯವಹಾರಲಿನ ಇಲಾಖೆದ ಕಮಿಷನರ್ ತಿಳಿಪಾದರು. ಗ್ಯಾಸ್ ಸಿಲಿಂಡರ್ಲಿನ ಅಕ್ರಮ ದೀಪನ ಬೊಕ್ಕ ಸಾಗಾವಣೆಗೆ ಎದುರಾದ ಕ್ರಮದ ತೊಂಡು ಕಮಿಷನರ್ ಜಾಗ್ರತೆ ಪಂತೇರು. ಕೊಲ್ಲಿ ರಾಷ್ಟ್ರ ಕೊಳಲದ ಪರಿಣಾಮವಾದ ಉಂಡಾಯಿನ ಎಲ್ಪಿಜಿ ಸರಬರಾಜು ಸಮಸ್ಯೆ ಬಗೆಟ್ ಸರಿಯಾಯಿನ ಪರಿಹಾರ ನಾಡಪತ್ತಿರೆ ರಾಜ್ಯ ಸರ್ಕಾರ ಭಾರಿ ಮಹತ್ವದ ಕ್ರಮ ಕೈಗೆ ತಂದುಂಡು. ರಾಜ್ಯ ಸರ್ಕಾರ ತೈಲ ಕಂಪನಿ ಅಧಿಕಾರಿನ ಒಟ್ಟುಗು ಸಭೆ ನಡಪಾದು ಇಲ್ಲಡು ಗಲಸುನ ಎಲ್ಪಿಜಿ ಸಿಲಿಂಡರ್ ತಿಕ್ಕುನ ಬಗೆಟ್ ಮಾಹಿತಿ ತಂದು ಸಮಸ್ಯೆ ಇಜ್ಜಂದಿನ ಬಗೆಟ್ ತೈಲ ಕಂಪನಿ ಅಧಿಕಾರಿಲೆಡ್ದು ನಿಘಂಟು ಮಲ್ತೊಂದುಂಡು. ದೇಶಡು ಇತ್ತೆ ಉಪ್ಪುನ ದೇಶೀಯ ಎಲ್ಪಿಜಿ ಒಟ್ಟು ಮಲ್ತದೀತನ ಇಲ್ಲಡು ಗಲಸುನ ಗಿರಾಕಿಲಿಗೆ ಅಗತ್ಯ ಉಪ್ಪುನ ಬಗೆಟ್ ತೈಲ ಕಂಪನಿಲು ಮಾಹಿತಿ ಕೊಡ್ದೀತದೆ. ಎಲ್ಪಿಜಿ ಒದಗಾವನ ಬಗೆಟ್ ರಾಜ್ಯದ ಮಾತ ಗಿರಾಕಿಲು ಒವ್ವೇ ರೀತಿಡ್ಲ ಪೋಡಿನ ಅಗತ್ಯ ಇಜ್ಜಿ ಗಿರಾಕಿಲು ಪೋಡಿಗೆಡೆ ತುರ್ತು ಬುಕ್ಕ ಅಗತ್ಯ ಇಜ್ಜಂದೆ ಬುಕ್ಕಿಂಗ್ ಮಲ್ಪಂದೆ ಮಾರ್ಕೆಟ್ ಕೃತಕ ಬೇಡಿಕೆ ಸೃಷ್ಟಿ ಆವಂದನಂಚ ಸರಿಯಾದ ಉಪಯೋಗ ಮಲ್ಪರೆ ಸಮತೋಲನ ಕಾಪಾಡುವುದು ರಾಜ್ಯದ ತೆನಸು ಬುಕ ನಾಗರಿಕ ಸರಬರಾಜ್ ಬುಕ ಗಿರಾಕಿ ವ್ಯವಹಾರಲಿನ ಇಲಾಖೆದ ಕಮಿಷನರ್ ತಿಳಿಪಾದಿರು. ಅಗತ್ಯ ಸೇವೆಗಳನ್ನು ಒದಗಾವನ ಸಾರ್ವಜನಿಕ ಸಂಸ್ಥೆಲೈನ ಸರಕಾರಿ ಆಸ್ಪತ್ರೆಲು ವಿದ್ಯಾರ್ಥಿ ನಿಲಯಲು ಅಂಗನವಾಡಿ ಶಾಲೆ ಕಾಲೇಜ್ ಕರ್ಪಿಲ್ ಇಂಚಿತ್ತಿ ಸಂಸ್ಥೆಲಿಗೆ ಒವ್ವೆ ಅಡ್ಡಿ ಆವಂದನಂಚ ತೈಲ ಕಂಪನಿಲಿಗೆ ಸೂಚನೆ ಕೊಡ್ತುಂಡು. ನಿಘಂಟಿದ ಅತ್ತಾಂದಿ ಗ್ಯಾಸ್ ಸಿಲಿಂಡರ್ಲಿನ ಅಕ್ರಮದ ದೀಪುನ ಸಾಗವನ ಪಿರದಿಂಜಾವನ ತೋಜಿದ ಬತ್ತಂಡ ಅಗತ್ಯ ವಸ್ತುಲಿನ ಕಾಯ್ದೆ ಬುಕ ಪೆಟ್ರೋಲಿಯಂ ಉತ್ಪತ್ತಿನ ನಿರ್ವಹಣೆ ಬುಕ ಸರಬರಾಜು ಕಾಯ್ದೆದ ರೇಟ್ ಕಟ್ಟುನಿಟ್ಟದ ಕ್ರಮ ತೊಂಡು. ಈ ಸಂಬಂಧ ಅವ್ವವು ಜಿಲ್ಲೆದ ಜಿಲ್ಲಾಧಿಕಾರಿಗಳಿಗೆ ಈ ಬಗೆಟ್ ಕ್ರಮದ ತೊನೆಯರ ಅಗತ್ಯ ಸೂಚನೆಯನ್ನು ಕೊರ್ತುಂಡು. ಗೊತ್ತಾವಂದನಂಚ ಖಂಡದ ಮಾರುನಾಕಿನ ಮಿತ್ತು ಕಠಿಣ ಕಾನೂನು ಕ್ರಮದ ತೊನೆಯರ್ಲ ಜಿಲ್ಲಾಡಳಿತಗೂ ನಿರ್ದೇಶನ ಕೊಡ್ತುಂಡು ಎಂದು ಇಲಾಖೆದ ಕಮಿಷನರ್ ತಿಳಿಪಾದಿರು. ಸುಳ್ಳಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಉಪನ್ಯಾಸಕರು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕುದ ಮಂಜು ಪನ್ಪನಾರ್ ಒರೋಡು ದೊರನೆ ಹುಷರಿ ಜಂದೆ ಅದು ತೀರ್ನ ಬೇಜಾರದ ಸಂಗತಿ ನಡೆದಂಡೆ ಅರೆ 42 ವರ್ಷ ಪ್ರಾಯ ಆದಿತ್ತಂಡೆ. ಸುಳ್ಳಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಉಪನ್ಯಾಸಕರು ಮೈಸೂರು ಜಿಲ್ಲೆ ಕೆಆರ್ ನಗರದ 42 ವರ್ಷ ಪ್ರಾಯದ ಮಂಜು ಪಿ ಪನ್ಪನಾರ್ ಗುರುವಾರ ಕಾಲೇಜು ಮಧ್ಯಾಹ್ನ ಮುಟ್ಟ ಕ್ಲಾಸ್ ನಡಪಾದಿರು. ಐದು ಬೊಕ್ಕ ಹುಷರಿಜ್ಜಿಂದು ಬರವು ಕಲ್ಪನ ಊರಿ ಅರೆನ ರೂಮುಗೂ ಲೆತ್ತೊಂದು ಪೋದು ಬುಡ್ದು ಬೈದೆ. ಐದು ಬೊಕ್ಕ ಆರು ಮರ್ದಗಂದು ಸುಳ್ಳಿಯ ಶ್ರೀರಾಮಪೇಟದ ಮೆಡಿಕಲ್ಗೆ ಪೋಯಿನಾರು ಅವಳು ಬುಡ್ದೇರು. ಅಲ್ಪದಕ್ಲು ಅರೆನ ಆಸ್ಪತ್ರೆ ಕೊಂಡೊಂಡಲ ಅವಳು ತೀರ್ದೇರು. ಬಿಪಿ ಕಮ್ಮಿ ಆಯಿನ ಅತ್ತನ ಹೃದಯಘಾತ ಉಪನ್ಯಾಸಕರು ಮಂಜು ತೀರಿಯರ ಕಾರಣ ಆದಿಪ್ಪು ಸಂಶಯ ಉಂಡಾತಂಡು. 10 ವರ್ಷ ಕೆಆರ್ ನಗರದ ಸರಕಾರಿ ಪ್ರೌಢಶಾಲೆಡು ಮಾಸ್ಟರ್ ಆದಿತ್ತನ ಮಂಜು 2024 ಸುಳ್ಳಿಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜ್ ಉಪನ್ಯಾಸಕರಾದ ಕರ್ತವ್ಯಡಿತ್ತೇರು. ಎಂಟನ ಲೆಕ್ಕಪತ್ರ ತೂಂದಿತ್ತಿನ ವ್ಯಕ್ತಿರು ಎಂಟನ ಸಂಸ್ಥೆ ಬುಕ ಆಸ್ತಿಯನ್ನು ಉಲಾಯ್ಪಾಡೋನೆರೆ ಕೃಷ್ಣದತ್ತ ಪನ್ಪನ ವ್ಯಕ್ತಿಡ್ದು ಎಂಕ್ಲೆಗೆ ಉಪದ್ರ ಕೊರೊಂದುಲ್ಲಿருந்து ಪಿವಿಎಸ್ ಗ್ರೂಪ್ ಗುರ್ಕಾರ್ದಿ ಬುಕ ಆಡಳಿತ ನಿರ್ದೇಶಕರು ಸರೋಜಿನಿ ಮಧುಸೂದನ ಡಿ ಕುಶೆ ಕುಡ್ಲಡು ಸುದ್ದಿಕೂಟೋಡು ತಿಳಿಪಾದೇರು. ಪಿವಿಎಸ್ ಗ್ರೂಪ್ ಗುರ್ಕಾರ್ದಿ ಬೊಕ ನಿರ್ದೇಶಕರು ಸರೋಜಿನಿ ಮಧುಸೂದನ ಕುಶೆ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿಕೂಟೋಡು ಪಾತಿರ್ದು ಕುಡ್ಲದ ಕೊಡಿಯಲ್ ಬೈಲ್ಡುಪ್ಪನ ಪಿವಿಎಸ್ ಸಮೂಹ ಸಂಸ್ಥೆ ಆಡಳಿತನು ಇತ್ತೆ ಯಾನೆ ಸ್ವತಂತ್ರವಾದ ತೂಂದಿತ್ತದು ಒಂದೆಟ್ಟು ಏರ್ನಲ ವಿರೋಧ ಕೈ ಉಪ್ಪುಜಿ ಎನ್ನ ಅಜ್ಜೆ ಕರಿದುಪೋಯಿನ ಪುತ್ತು ವೈಕುಂಠ ಶೇಟರ್ನ ಬೊಡೆದಿನ ಮೆಗ್ದಿನ ಮಗಳ ಕುಮಾರಿ ವಸಂತಿ ಎಚ್ ಜೋಕ್ಲಾಟಿಗೆಡ್ದೆ ಎಂಕ್ಲಿನ ಒಟ್ಟುಗೆ ಇತ್ತದು ಎನ್ನ ಖಂಡನಿ ತೀರ್ನಿಡಿದ ಬೊಕ್ಕ ಎಂಗ್ಲು ಪಿವಿಎಸ್ ಕಂಪನಿಯನ್ನು ಒಟ್ಟು ಸೇರಿದು ಎಡ್ಡ ರೀತಿಯ ನಡಪಾವಂದು ಬೈದಾನ್ ಪಂಡೇರು. ಆಂಡ ಇಂಚಿಪ ಎಂಕಣ ಒಟ್ಟುಗೆ ಇತ್ತದು ಎಂಕಣ ಲೆಕ್ಕಪತ್ರೊಳಿನ ತೂಂದಿತ್ತಿನ ವ್ಯಕ್ತಿಲು ಎಂಕಣ ಸಂಸ್ಥೆ ಬೊಕ ಆಸ್ತಿನ ಉಲಾಯ್ಪಾಡೋಣ ಹಾಳು ಉದ್ದೇಶುಡು ಅಕ್ಲೆನೇ ಇಲ್ಲಡು ವಾಸ ಮಲ್ತೊಂದುಪ್ಪನ ಕೃಷ್ಣದತ್ತ ಪನ್ಪನ ವ್ಯಕ್ತಿಡ್ದು ಎಂಕ್ಲೆಗೆ ಉಪದ್ರ ಕೊರೊಂದಿತ್ತದು. ತಾನು ಕೋರ್ಟ್ಗೂ ಪೋದು ಆಯನ ಮಿತ್ತು ಎನ್ನ ಮಗೆ ಅತ್ತಂದು ತಡೆಯಾಜ್ಞದ ತೊಂದಾಂದು ಸರೋಜಿನಿ ಎಂ ಕುಶೆ ಪಂಡೇರು. ಕೃಷ್ಣದತ್ತ ಬೊಕ ಒಟ್ಟುಗುಪ್ಪನಕ್ಲೆನ ಸುಳ್ಳು ಸುದ್ದಿಲಿಗೆ ಕೆಬಿ ಕೊರಂದೆ ಎಂಕಣ ನ್ಯಾಯವಾಯಿನ ಪೊರ್ಂಬಾಟುಡು ಸಾಕಾರ ಕೊರಡೊಂದು ವೈಶ್ಯ ಎಜುಕೇಷನ್ ಸೊಸೈಟಿ ಗುರ್ಕಾರಿರು. ಸಂತೋಷ್ ಚಂದ್ರ ಟಿಎಸ್ ಭಿನ್ನೈತೊಂಡಿರು. ಜಯರಾಮ್ ಭಟ್, ಅಶೋಕ ಭಟ್, ಗೋಪಿ ಶೇಟ್, ಪ್ರವೀಣ್ ನಾಗ್ಬೇಕರ್ ಸುದ್ದಿಕೂಟುಡಿತ್ತೇರು. ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದ ಸಂದರ್ಭದಲ್ಲಿ ನಮ್ಮದೇ ಸ್ವದೇಶಿ ಉತ್ಪನ್ನವಾದ ಬೀಡಿಯನ್ನು ತಯಾರಿಸಿ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗವನ್ನು ಸೃಷ್ಟಿಸಿದ ನಮ್ಮ ಸಂಸ್ಥೆಯ ಸ್ಥಾಪಕರಾದ ದಿವಂಗತ ಪುತ್ತು ವೈಕುಂಠ ಶೇಟ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ನಾನು ಬಯಸುತ್ತೇನೆ. ಸಂಸ್ಥೆಯ ಆಡಳಿತವನ್ನು ಸ್ವತಃ ನಾನೇ ಸ್ವತಂತ್ರವಾಗಿ ನೋಡಿಕೊಳ್ಳುತ್ತಿದ್ದು ಇದರಲ್ಲಿ ಯಾರದೇ ಹಸ್ತಕ್ಷೇಪ ಇರುವುದಿಲ್ಲ. ನನ್ನ ಅಜ್ಜ ದಿವಂಗತ ಪುತ್ತು ವೈಕುಂಠ ಶೇಟ್ ರವರ ಪತ್ನಿಯ ತಂಗಿ ಮಗಳಾದ ಕುಮಾರಿ ವಸಂತಿ ಎಚ್ ಅವರು
ಬಾಲ್ಯದಿಂದ ನನ್ನ ಜೊತೆಯಲ್ಲಿದ್ದು ನನ್ನ ಪತಿಯು ಮೃತಪಟ್ಟ ನಂತರ ನನ್ನ ಹೆಗಲಿಗೆ ಹೆಗಲು ನೀಡಿ PVS ಕಂಪನಿಗಳನ್ನು ನಾವಿಬ್ಬರು ಜೊತೆಗೂಡಿ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುತ್ತಾ ಬಂದಿದ್ದೇವೆ. ಇತ್ತೀಚೆಗೆ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುತ್ತಿದ್ದ ಕೆಲವು ವ್ಯಕ್ತಿಗಳು ನಮ್ಮ ಸಂಸ್ಥೆ ಹಾಗೂ ಆಸ್ತಿ ಪಾಸ್ತಿಯನ್ನು ಕಬಳಿಸುವ ದುರುದ್ದೇಶದಿಂದ ಅವರದೇ ಮನೆಯಲ್ಲಿ ವಾಸವಿರುವ ಕೃಷ್ಣದತ್ತ ಎಂಬ ವ್ಯಕ್ತಿಯಿಂದ ನಮಗೆ ತೊಂದರೆ ಉಂಟು ಮಾಡುತ್ತಿದ್ದು, ನಾನು ನ್ಯಾಯಾಲಯದ ಮೊರೆ ಹೋಗಿ ಈತನ ವಿರುದ್ಧ ನನ್ನ ಮಗನೆಲ್ಲರೊಂದು ತಡೆಯಾಜ್ಞೆಯನ್ನು ಪಡೆದುಕೊಂಡಿರುತ್ತೇನೆ. ಆದುದರಿಂದ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರಲ್ಲಿ ನಾನು ವಿನಂತಿಸುವುದೇನೆಂದರೆ, ಕೃಷ್ಣದತ್ತ ಹಾಗೂ ಆತನ ಸಹಚರರ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡದೆ ನನ್ನ ನ್ಯಾಯಯುತವಾದ ಹೋರಾಟದಲ್ಲಿ ಜಿಲ್ಲಾಡಳಿತ ಹಾಗೂ ಮಹಾಜನತೆ ನನಗೆ ಸಹಕರಿಸಬೇಕು ಮುಖಾಂತರ ಕೋರುತ್ತಿದ್ದೇನೆ. ಮಿಲಗ್ರಿಸ್ ಸಂಸ್ಥೆ ಒವ್ವೇ ಜಾತಿ ಧರ್ಮ ಭೇದ ಇಜ್ಜಂದೆ ಮಾತ ಧಾರ್ಮಿಕ ಪರ್ಬುಲಿನ ಗಡ್ದು ಆಚರಣೆ ಮಲ್ತೊಂದುಲ್ಲ ಅಂದು ಸಂಸ್ಥೆದ ಸಂಚಾಲಕರು ಧರ್ಮಗುರು ಬೋನ್ವೆಂಚರ್ ನಜ್ರತ್ ಪಂತೆರ ಸಂಸ್ಥೆ ನಡಪಾಯಿನ ಇಫ್ತಾರ್ ಕೂಟುಡು ಆರಪಾತೀರಿಯರು. ಮಿಲಗ್ರಿಸ್ ಕಾಲೇಜ್ ಕೂಟದ ನೀಡಿಟ್ಟು ಗಡ್ದು ರಂಜಾನ್ ಇಫ್ತಾರ್ ಕೂಟ ಮಿಲಗ್ರಿಸ್ ಕಾಲೇಜ್ ಸಭಾಂಗಣ ನಡಪಾಯರು. ಮಿಲಗ್ರಿಸ್ ಬರೋ ಸಂಸ್ಥೆಯ ಸಂಚಾಲಕರು ಧರ್ಮಗುರು ಬೋನ್ವೆಂಚರ್ ನಜ್ರತ್ ಗುರ್ಕಾರ್ಮೇಡ್ ನಡೆದಿನ ಕೂಟೋಡು ಬದ್ರಿಯಾ ಬರವು ಸಂಸ್ಥೆಯ ದುಂಬುದ ಪ್ರಿನ್ಸಿಪಾಲ್ ಪ್ರೊಫೆಸರ್ ಇಸ್ಮಾಯಿಲ್ ಪಾಲ್ಯತೊಂಡಿರು. ಪ್ರೊಫೆಸರ್ ಇಸ್ಮಾಯಿಲ್ ಪಾತಿರ್ದು ರಂಜಾನ್ ಮುಸ್ಲಿಮೇರ್ನ ಪವಿತ್ರ ಪರ್ವ ಈ ಪೊರ್ತುಡು ಎಂಕ್ಲು ಉಪವಾಸ ಇತ್ತದು ಬಡವು ಕಟ್ಟದು ಕುಳ್ಳುನಾತ್ತು ಎಂಕ್ಲು ಹಾಳು ಅಭ್ಯಾಸೊಡದು ದೂರ ಎಪ್ಪುವ ಒಂದಿನ ನಿಚ್ಚಲ ಬದುಕುಡು ಸೇರ್ಸಾವನಂಚ ಆವಡು ಒಂದು ಪಂಡಿರು. ಧರ್ಮಗುರುಗಳು ನಜ್ರತ್ ಗುರ್ಕಾರ್ಮೆದ ಪಾತ್ರ ಪಂಡದು ಎಂಟನ ಸಂಸ್ಥೆಡು ಒವ್ವೇ ಜಾತಿ ಧರ್ಮ ಭೇದ ಇಜ್ಜಂದೆ ಮಾತಾ ಧಾರ್ಮಿಕ ಪರ್ಬೊಲಿನ ಗಡ್ದು ನಡಪಾವ ಅಂಚನೆ ಇಫ್ತಾರ್ ಕೂಟ ದೀವೊಂದ ಅಂದು ಪಂಡಿರು. ಪ್ರಿನ್ಸಿಪಲ್ ಡಾಕ್ಟರ್ ಅಲ್ವಿನ್ ಸೆರಾವೋ ಮಾಧ್ಯಮದೊಟ್ಟಿಗೂ ಪಾತಿರ್ದು ಧಾರ್ಮಿಕ ಭೇದ ಇಜ್ಜಂದೆ ಮಾತಾ ಧರ್ಮದ ಬರವು ಕಲ್ಪನಕ್ಲು ಕೆಲಸದಕ್ಲು ಸೇರಿದು ಈ ಕೂಟ ದೀವೊಂದ ಒಂದೆಡ್ದು ಭಾತೃತ್ವದ ಸಂದೇಶ ಸಾರೋನು ಒಂದು ಪಂಡಿರು. ಪ್ರಭಾರಿ ಉಪನ್ಯಾಸಕರು ಆಕಾಶ್ ಶೆಟ್ಟಿ ಪಾತಿರ್ದು ಜೋಕ್ಲಿನ ಶಿಸ್ತಿರ್ದು ಈ ಕಾರ್ಯಕ್ರಮ ಗೆಲ್ಮೆ ಪಡೆತಂದು ಕಾಲೇಜದ ಒವ್ವೇ ನಿಯಮ ಪೊಲಿಪಂದೆ ಈ ಸರ್ತಿಲ ಇಫ್ತಾರ್ ಕೂಟ ಎಡ್ಡೆ ರೀತಿ ನಡೆತದೆಂದು ಪಂಡಿರು. ಕರ್ನಾಟಕ ರಾಜ್ಯ SSF ಕ್ಯಾಂಪಸ್ ಸಂಯೋಜಕರು ಮೊಹಮ್ಮದ್ ಅಜ್ಮಲ್, SF ದಕ್ಷಿಣ ಕನ್ನಡ ಜಿಲ್ಲಾ ವೆಸ್ಟ್ ಕ್ಯಾಂಪಸ್ ಕಾರ್ಯಂತಿರು ನೌಸೀಫ್ ಹುಸೇನ್ ಕಾರ್ಯಕ್ರಮ ಮುಟ್ಟಿದ್ದೀರು. ಇವತ್ತು ನಾವು ಯಾವ ದಿನಗಳಲ್ಲಿದ್ದೇವೆ ಅಂದರೆ ಇಡೀ ಜಗತ್ತು ಹಿಂಸೆಯ ಕಾರ್ಯಕ್ರಮ, ಹಿಂಸಾತ್ಮಕವಾದ ಚಟುವಟಿಕೆಗಳಲ್ಲಿ ಇರುವಾಗ ಮನುಷ್ಯರನ್ನು ತಿಂತಾ ಇರುವಂಥ ದಿನಗಳಲ್ಲಿ ಶಾಲಾ ಕಾಲೇಜಿನ ಪುಟಾಣಿ ಮಕ್ಕಳ ಮೇಲೆ ಬಾಂಬ್ ಎಸೆಯುತ್ತಾ ಇರುವಂಥ ಈ ದಿನಗಳಲ್ಲಿ ನಾವು ಪವಿತ್ರವಾದಂತಹ ರಂಜಾನ್ ತಿಂಗಳು ನಮಗೆ ಒಂದು ರೀತಿಯಲ್ಲಿ ವಿಪರ್ಯಾಸದ ನೆಲೆಯನ್ನು ಕಂಡುಕೊಂಡಂತಹ ನೆಲೆ ನಿಮ್ಮ ಮುಂದೆ ನಮ್ಗೆ ಗೊತ್ತಿದೆ. ಉಪವಾಸ ವ್ರತ ಅಂದರೆ ಅದು ಹಸಿವಲ್ಲ. ಈ ರಂಜಾನ್ ತಿಂಗಳಲ್ಲಿ ಉಪವಾಸ ವ್ರತವನ್ನು ಆಚರಿಸುವ ನಮ್ಮ ಸ್ನೇಹಿತರು ಮುಸ್ಲಿಂ ಬಂಧುಗಳು, ಹಾಗೆಯೇ ಆ ಉಪವಾಸವನ್ನು ಗೌರವಿಸುವಂತಹ ಇತರ ನಮ್ಮ ಸ್ನೇಹಿತರು, ಇವರೆಲ್ಲರೂ ಕೂಡ ಮಿಲಾಗ್ರಿಸ್ ಕಾಲೇಜಿನ ಒಂದು ಬಹುತ್ವದ ಪರಂಪರೆಯ ಒಂದು ಅಂಶ ಎನ್ನುವುದನ್ನು ನಾನು ಸುಮಾರು 35 ವರ್ಷಗಳಿಂದ ಈಚೆಗೆ ನೋಡಿಕೊಂಡು ಬಂದಿದ್ದೇನೆ. The people, especially the God who is believed, bless all of us. Second one is we have the Milagris Church, and adjacent to it we have the mosque, and if you go still further we have Mangala Devi temple. When 3 temples or mosque or the church exists, we have the community which is very, very strong as well. That is felt by the people here, the Christian community, the Muslim community, and also the Hindu community. They are living cordially and also affectionately. That is the first point which I make. Second one is even with the Milagris institutions, we are happy to have the students of all communities. Not merely the students, but the staff members are also from the various communities. We have the Muslim lecturers, also in the nursing college, in the degree college, also in the PU college. Then we have the students in all the institutions, whereby that cordiality, friendship and affection is being shown and shared by each one of us. ಇವತ್ತು ನಮ್ಮ ಮಿಲಾಗ್ರಿಸ್ ಕಾಲೇಜಲ್ಲಿ ನಾವು ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದೆವು. ನನ್ನ ವಿದ್ಯಾರ್ಥಿಗಳೇ ಒಟ್ಟಿಗೆ ಸೇರಿ ನಮ್ಮ ಎಲ್ಲ
ಪ್ರಾಧ್ಯಾಪಕರೊಂದಿಗೆ ಒಟ್ಟಿಗೆ ಸೇರಿ ಈ ಕೂಟವನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಧಾರ್ಮಿಕ ಭೇದ ಭಾವ ಇಲ್ಲದೆ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಮುಸ್ಲಿಮರು, ಕ್ರಿಶ್ಚಿಯನ್ಸರು, ಹಿಂದೂಸ್ ಎಲ್ಲರೂ ಒಟ್ಟುಗೂಡಿ ಈ ಸಮಾರಂಭವನ್ನು ನಾವು ಏರ್ಪಡಿಸ್ತೇವೆ ಮತ್ತು ಎಲ್ಲರೂ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಿದ್ದಾರೆ. ನಾವು ಒಂದು ಧರ್ಮ ಮತ್ತು ಇನ್ನೊಂದು ಧರ್ಮದೊಟ್ಟಿಗೆ ಹೊಂದಿಕೊಂಡು ಭ್ರಾತೃತ್ವದಿಂದ ನಾವು ಬಾಳ್ತಾ ಇದ್ದೇವೆ. ಈ ಸಂದೇಶವನ್ನು ನೀಡಲು ನಾವು ಇವತ್ತು ಈ ಇಫ್ತಾರ್ ಕೂಟವನ್ನು ಏರ್ಪಡಿಸ್ತೇವೆ. ನಾವು ಎಲ್ಲ ಧರ್ಮಗಳ ಹಬ್ಬಗಳನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ಆಚರಿಸ್ತೇವೆ. ಒಬ್ಬರಿಗೊಬ್ಬರಲ್ಲಿ ನಮ್ಮಲ್ಲಿ ನಂಬಿಕೆ, ಪರಸ್ಪರ ಪ್ರೀತಿಯ ಮನೋಭಾವ ಇದು ಬೆಳೆದುಕೊಳ್ಬೇಕು ಎಂಬುದು ನಮ್ಮ ಕಾಲೇಜಿನ, ನಮ್ಮ ಆಡಳಿತ ಮಂಡಳಿಯ ಉದ್ದೇಶ. ಇದು ನಾ ಬಂದ ಮೇಲೆ 3ನೇ ಸಲ ಇಫ್ತಾರ್ ಕೂಟ ಮಿಲಾಗ್ರಿಸ್ನಲ್ಲಿ. ಈ ಸಲ ನಮ್ಮದು ಫಾದರ್ ಆಲ್ವಿನ್ ಫಾದರ್ ಅವರು ಮಕ್ಕಳಿಗೆ ಇಂಟ್ರೆಸ್ಟ್ ಇತ್ತು ಇಫ್ತಾರ್ ಮಾಡಲಿಕ್ಕೆ. ನಮ್ಮದೇನಿಲ್ಲ, ನಮಗೆ ಫಾದರ್ ಪರ್ಮಿಷನ್ ಕೊಟ್ಟರು ಇಫ್ತಾರ್ ಕೂಟ ಮಾಡಲಿಕ್ಕೆ. ಮಕ್ಕಳು ತುಂಬ ಒಳ್ಳೆ ರೀತಿಯಲ್ಲಿ ಸಾಥ್ ಕೊಟ್ಟರು ಮತ್ತು ಮಕ್ಕಳ ಡಿಸಿಪ್ಲಿನ್ ಒಳ್ಳೆಯದು. ಹಾಗೆ ಮಕ್ಕಳು ಡಿಸಿಪ್ಲಿನ್ಡಾಗಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಲೇಜಿನಲ್ಲಿ ಯಾವುದೇ ಪ್ರೋಗ್ರಾಮ್ ನಮಗೆ ನಡೆಸಲಿಕ್ಕೆ ಏನು ಕಷ್ಟ ಆಗ್ತಿಲ್ಲ. ಈಗ ನೈಟ್ ಪ್ರೋಗ್ರಾಮ್ ಆಗಿದ್ದರು 7 to 6 to 8 o'clock ಆದರೂ ಮಕ್ಕಳ ಡಿಸಿಪ್ಲಿನ್ ಒಳ್ಳೆ ರೀತಿ ಇರುವುದರಿಂದ ನಾವು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಿದ್ದೇವೆ. ID ಕಂಪಲ್ಸರಿ ಮಾಡಿದ್ದೇವೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಈ ಸಲ ಸಹ ಇಫ್ತಾರ್ ಕೂಟ ನಡೆದಿದೆ. ನಮ್ಮದು 400 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕುಡ್ಲದ ಮಹಾತೂಬರ ಶ್ರೀ ಮಂಗಳದೇವಿ ದೇವಸ್ಥಾನಡು ವರ್ಷಾದಿ ಜಾತ್ರೆ ನಡೆತುನಿತ್ತದೆ. ಗುರುವಾರ ರಾತ್ರಿ ತೇರ್ದ ಉಚ್ಚಯ ನಡೆತದೆ. ಶುಕ್ರವಾರ ರಾತ್ರಿ ಜಲಕದ ಉಚ್ಚಯ ನಡೆತುಂಡು. ಕುಡ್ಲದ ಇತಿಹಾಸಗೂ ಸಂದದ್ನ ಬೋಳಾರ ಗ್ರಾಮದ ಮಹಾತೂಬರ ಶ್ರೀ ಮಂಗಳದೇವಿ ದೇವಸ್ಥಾನಡು ಕರಿನ ಹೈತರ ಕೊಡಿ ಇರ್ದು ವರ್ಷಾದಿ ಜಾತ್ರೆ ನಡೆತುನಿತ್ತದೆ. 5ನೇ ದಿನ ಗುರುವಾರ ತೇರ್ದ ಉಚ್ಚಯ ಅಟ್ಟಣೆಯಾಗಿತ್ತು. ಮಧ್ಯಾಹ್ನ ತೇರ್ ಇರ್ದನ ಶ್ರೀ ಮಂಗಳದೇವಿಗೆ ಬೈಯಗ್ ಪೊರ್ತು ಕಂತು ನೀಡಿದ ಬೊಕ್ಕ ತೇರ್ಡು ಪೂಜೆ ಕರಿತದು. ತೇರಿಗೆ ಸುತ್ತು ಬತ್ತು ತಾರಾಯಿ ದರ್ತ ನೀಡಿದ ಬೊಕ್ಕ ಊರ ಪರ ಊರ ಭಕ್ತೇರು ಸೇರಿದು ಶ್ರೀ ಮಂಗಳಾಂಬೆನ ತೇರೊಯ್ತೇರು. ಬೇತೆ ಬೇತೆ ಪೌರಾಣಿಕ ವೇಷಲಿನ ಟ್ರಕ್ಲು ತೇರ್ದ ದುಂಬುಡ್ದಿತ್ತದು. ಭಕ್ತಿರು ಬೊಕ್ಕ ತಿರ್ಗಾಟಗೂ ಬತ್ತನಗ್ಲು ಪಾಕಜನ ಜಾತ್ರೆಡು ಒಟ್ಟಾದಿತ್ತೇರು. ತೇರು ಮಾರ್ನಿಮಿ ಕಟ್ಟೆಗೆ ಸಾಗದು ಅಲ್ಪಡ್ದು ಪಿಜಿರ್ದು ಭಕ್ತಿರ್ನ ಆರತಿ ಕೈಕೊಂದು ಶ್ರೀ ಕ್ಷೇತ್ರಗೂ ಬತ್ತ ನೀಡಿದ ಬೊಕ್ಕ ಬೆಡಿಮರ್ದು ಪ್ರದರ್ಶನ ನಡೆತಂಡು. ಆ ಕೇರಿಗೂ ದೇವೇರ್ನ ಉಚ್ಚಯ ಬಲಿಯಾದ ದೇವಿರು ಗುಂಡ ಸೇರಿಯರು. ಮಹಾತೋಬರ ಶ್ರೀ ಮಂಗಳದೇವಿ ದೇವಸ್ಥಾನದ ಅನುವಂಶಿಕ ಮುಕ್ತೇಸರಿರು ಸೇರಿನಂಚ ಆಡಳಿತ ಮುಕ್ತೇಸರಿರು ಬೊಕ್ಕ ಸದಸ್ಯರು ಬೋಳಾರ ಗ್ರಾಮದ ಭಕ್ತರು ಈ ಪೊರ್ತುಡಿತ್ತದು ದೇವೇರ್ನ ಇಂಬುನಟ್ಟೊಂಡಿರು. ಶುಕ್ರವಾರ ರಾತ್ರಿ ದೇವೇರ್ನ ಜಲಕದ ಉಚ್ಚಯ ನಡೆತೊಂದುಂಡು. ಶನಿವಾರ ರಾತ್ರಿ ಕ್ಷೇತ್ರದ ಪರಿವಾರ ದೈವಲಿಗೆ ನೇಮ ಅಟ್ಟಣೆ ಮಲ್ತಿದ್ದೇರು. ವಿಶ್ವ ಕಿಡ್ನಿ ದಿನ ತಲೆಕೊಡು ಕುಡ್ಲದ KMC ಆಸ್ಪತ್ರೆದ ನೆಫ್ರಾಲಜಿ ವಿಭಾಗ ಬೇಗ ಸೀಕ್ ನಾಡ್ಪತ್ತುನ ಮರ್ದ ಬೊಕ್ಕ ಕಿಡ್ನಿ ಸಮಸ್ಯೆದ ದಿಂಜ ಕಾಲದ ತೂವನ್ನ ಬೊಕ್ಕ ಮೂತ್ರಪಿಂಡದ ಆರೈಕೆಗೆ ಸಂಬಂಧ ಜನಕ್ಲೆಗ್ ಜಾಗೃತಿ ಮೂಡವನ ಉದ್ದೇಶಡು ಕಾರ್ಯಾಗಾರ ದಿವೊಂದುಂಡು. ಕುಡ್ಲರ್ ನಡಪೈನ ಸುದ್ದಿಕೂಟೋಡು ಕುಡ್ಲ KMC ಆಸ್ಪತ್ರೆದ ಹಿರಿಯ ನೆಫ್ರಾಲಜಿ ಎಡೆನ ತೀರಿನ ಡಾಕ್ಟರ್ ಅಶೋಕ್ ಭಟ್ ಪಾತಿರ್ದು ಇತ್ಯದ ಮಟ್ಟದ ಕಿಡ್ನಿ ಸೇವೆ ಬೊಕ್ಕ ಭಾರಿ ಮಲ್ಲ ಡಯಾಲಿಸಿಸ್ ಘಟಕ ಒಪ್ಪುನ ಒಂಜಿ ನೆಫ್ರಾಲಜಿ ವಿಭಾಗ ಕುಡ್ಲ KMC ಆಸ್ಪತ್ರೆದ ವಾದಿತ್ತದು ದಿನದ 24 ಗಂಟೆಲ ಸೀಕದಕ್ಲಿನ ಸೇವೆಡೆ ಉಂಡು ಪಂಡೇರು. ವಿಶ್ವ ಕಿಡ್ನಿ ದಿನ ಮೂತ್ರಪಿಂಡದ ಆರೋಗ್ಯನು ಮುಖ್ಯ ಗುಮನಗದೆ ತೊನ್ನಂಚ ನೆಂಪು ಮಲ್ಪುನ ದಿನ ಆರೋಗ್ಯವೈನ ಜೀವನ ನಮೂನೆ ಮಲ್ತೊಂಡ ಕಿಡ್ನಿ ಸೀಕದ ಅಪಾಯ ತಗ್ಗಾವಲಿ
ಪ್ರತಿಯೊರಿ ನೆಫ್ರಾಲಜಿ ಎಡೆನ ತೆರಿನ ಕ್ಲಿಂತುವುದು ಸಮಸ್ಯೆಗೆ ಸಲಹೆಯನ್ನೆತ್ತು ನೋಡುವುದು ಡಾಕ್ಟರ್ ಅಶೋಕ್ ಭಟ್ ಪಂಡೇರ್. ಡಾಕ್ಟರ್ ಸುಶಾಂತ್ ಕುಮಾರ್ ಪಾತಿರ್ದು ಮಾತಾ ಕಿಡ್ನಿ ಸಮಸ್ಯೆಗೆ ಡಯಾಲಿಸಿಸ್ ಒಂಜೆ ಪರಿಹಾರ ಆತ್, ಕಿಡ್ನಿ ಫೈಲ್ ಸಮಸ್ಯೆಗೆ ಮೂತ್ರಪಿಂಡದ ಕಸಿ ಎಡ್ಡೆ ವಿಧಾನ, ತೀರ್ನಕ್ಲಿನ ಅಂಗಾಂಗ ದಾನದೆತ್ತು ನೆರೆ ನಮ್ಮಡ ಸರ್ಕಾರದ ಯೋಜನೆ ಆದುಪುನ ಜೀವ ಸಾರ್ಥಕತೆ ಕಾರ್ಯಕ್ರಮ ಉಂಡು ಪಂಡೇರ್. ನೆಫ್ರಾಲಜಿ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಮಯೂರ್ ಪ್ರಭು ಪಾತಿರ್ದು ಕೆಎಂಸಿ ಆಸ್ಪತ್ರೆ ಕುಡ್ಲಡ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಭಾರಿ ಮಲ್ಲ ಡಯಾಲಿಸಿಸ್ ಕೇಂದ್ರೋಡೆಡು ಒಂಜಾಯಿನ ಅಡ್ವಾನ್ಸ್ಡ್ ಡಯಾಲಿಸಿಸ್ ಸೇವೆ ಎಡೆನತೀರಿನ ಮೂತ್ರಪಿಂಡ ಕಸಿ ಕೂಟಬೊಕ ಅಡ್ವಾನ್ಸ್ಡ್ ಡಯಾಗ್ನೋಸ್ಟಿಕ್ ಸೇವೆ ಬೆರಿಸಾಯದ ದಿಂಜ ವಿಭಾಗೀಯ ಮರ್ದು ಸೇವೆನಿಗೆ ಸೇರಿದುಪ್ಪುನ ಇಡೀ ನೆಫ್ರಾಲಜಿ ಸೌಕರ್ಯನು ತಯಾರು ಮಲ್ತದ. ಎಂಗ್ಲಿನ ಕೂಟ ಭಾರಿ ಮಲ್ಲ ಎಡಿನ ತಿರಿನಕ್ಲಿನ ಕೂಟ ದಿತ್ತದು ವರ್ಷದ 325 ದಿನಲ ದಿನದ 24 ಗಂಟೆಲ ಆರೋಗ್ಯ ಸೇವೆಯನ್ನು ಕೊರೊಂದುಂಡು ಎಂದು ಪಂಡೇರು. ಕಿಡ್ನಿ ಕಾಯಿಲೆಗಳು ಪ್ರಪಂಚದಾದ್ಯಂತ ಜಾಸ್ತಿ ಆಗ್ತಾ ಇದೆ, ಭಾರತದಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿಯೂ ಈ ಕ್ರಾನಿಕ್ ಕಿಡ್ನಿ ಕಾಯಿಲೆ ಅನ್ನುವುದು ವರ್ಷದಿಂದ ವರ್ಷ ಜಾಸ್ತಿ ಆಗ್ತಾ ಇದೆ. ಸಾಧಾರಣ ಅಂದಾಜು ಸರಿಸುಮಾರು 10-15% ಜನರಿಗೆ ಈ ಕ್ರಾನಿಕ್ ಕಿಡ್ನಿ ಕಾಯಿಲೆ ಇರಬಹುದು ನಮ್ಮ ದೇಶದಲ್ಲಿ ಅಂತ ಅಂದಾಜಿಸಲಾಗಿದೆ. ಮತ್ತು ಪ್ರತಿ 10 ಲಕ್ಷಕ್ಕೆ ಸಾಧಾರಣ ಒಂದು 300 ಜನ ಡಯಾಲಿಸಿಸ್ ಅವಲಂಬಿತವಾಗಿರ್ತಾರೆ ಅಂತ ಕೂಡ ಅಂದಾಜಿಸಲಾಗಿದೆ. ಸೊ ಕ್ರಾನಿಕ್ ಕಿಡ್ನಿ ಕಾಯಿಲೆಗಳಲ್ಲಿ 5 ಹಂತಗಳಿವೆ. ಹೆಚ್ಚಿನವರು ಆರಂಭಿಕ ಹಂತದಲ್ಲಿಯೇ ಇರ್ತಾರೆ, ಮೊದಲನೇ 2ನೇ ಅಥವಾ 3ನೇ ಹಂತದಲ್ಲಿ. ಕೊನೆಯ ಹಂತಕ್ಕೆ ರೋಗಿ ತಲುಪಿದಾಗ ಅಂಥ ವ್ಯಕ್ತಿಗೆ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾಗ್ತದೆ. ಸೊ ಉದ್ದೇಶ ಏನಂತ ಹೇಳಿದರೆ ಆರಂಭಿಕ ಹಂತದಲ್ಲಿರುವವರನ್ನು ಪತ್ತೆ ಹಚ್ಚುವುದು ಮತ್ತು ಅದು ಮುಂದುವರಿಯದ ಹಾಗೆ ಮಾಡುವುದು. ಇದನ್ನು ಆರಂಭಿಕ ಹಂತದಲ್ಲಿ ತೊಂದರೆ ಏನಂತ ಹೇಳಿದರೆ ರೋಗಿಗೆ ರೋಗ ಲಕ್ಷಣಗಳಿರುವುದಿಲ್ಲ. ರೋಗ ಲಕ್ಷಣಗಳಿಲ್ಲದ ಸಂದರ್ಭದಲ್ಲಿಯೇ ಕಾಯಿಲೆಯನ್ನು ಪತ್ತೆ ಹಚ್ಚಿದರೆ ಕಿಡ್ನಿ ವೈಫಲ್ಯ ಬಾರದ ಹಾಗೆ ತಡೆಗಟ್ಟಬಹುದು. ಸೊ ರೋಗ ಲಕ್ಷಣಗಳಿಲ್ಲದವನಿಗೆ ರೋಗವನ್ನು ಪತ್ತೆ ಹಚ್ಚುವುದು ಹೇಗೆ ಅಂತ ಕೇಳಿದರೆ, ಯಾರಿಗೆ ಕಿಡ್ನಿ ಸಮಸ್ಯೆ ಬರುವ ಸಾಧ್ಯತೆ ಜಾಸ್ತಿ ಅವರನ್ನು ಚೆಕಪ್ ಮಾಡಬೇಕು. ಯೂಶಲಿ 2 ಟೈಪ್ ಕಿಡ್ನಿ ವೈಫಲ್ಯ ಆಗ್ತದೆ. ಕಿಡ್ನಿ ವೈಫಲ್ಯ ಅಂದರೆ ಕಿಡ್ನಿ ವೈಖರಿ, ಕೆಲಸ ಮಾಡೋದು ಕಡಿಮೆ ಆಗಿದೆ ಅಂತ ಲೆಕ್ಕ. ಸೊ 2 ಟೈಪ್ಸ್ ಆಫ್ ಕಿಡ್ನಿ ಫೇಲಿಯರ್. ಒಂದಕ್ಕೆ ಹೇಳ್ತೇವೆ ಎಕ್ಯೂಟ್ ಕಿಡ್ನಿ ಇಂಜುರಿ ಅಂತ, ಅಂದರೆ ಇದು ಸಡನ್ನಾಗಿ ಬರ್ತದೆ, ಟ್ರೀಟ್ಮೆಂಟ್ ನಂತರ ಪೂರ್ತಿ ವಾಸಿ ಆಗ್ತದೆ. ಟೆಂಪರರಿ ಕೆಲವರಿಗೆ ಡಯಾಲಿಸಿಸ್ ಬೇಕಾಗ್ತದೆ. ಇದನ್ನು ಕಂಡುಹಿಡಿಯುವುದು ಬಹಳ ಸುಲಭ. ಇನ್ನೊಂದು ಟೈಪ್ದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ. ಇದು ಈಗ ಡಯಾಬಿಟಿಕ್ಸ್, ಹೈಪರ್ಟೆನ್ಸಿವ್ ಅಥವಾ ಬೇರೆ ಬೇರೆ ಥರದ ಕಿಡ್ನಿ ಕಾಯಿಲೆಯಿಂದ ಈ ಕಾಯಿಲೆ ಬರ್ತದೆ. ಇದು ಯೂಶಲಿ ಸೈಲೆಂಟ್ ಆಗಿರ್ತದೆ. ಇದು ಯೂಶಲಿ 5 ಸ್ಟೇಜ್ 1, 2, 3, 4, 5 ಅಂತ ಹೇಳ್ತೇವೆ. 5th ಸ್ಟೇಜಲ್ಲಿ ಬರುವಾಗ ಕಾಯಿಲೆ ಟ್ರೀಟ್ಮೆಂಟ್ ಸಿಗುವುದು ಖಾಲಿ ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್. ಈ ಪ್ರಾಬ್ಲಮನ್ನು ನಾವು ಸ್ಟಾರ್ಟಿಂಗಲ್ಲೇ ಪತ್ತೆ ಹಚ್ಚಿದರೆ ಸ್ಟೇಜ್ 1, 2, ಸೊ ಇದರಲ್ಲಿ ನಾವು ಪತ್ತೆ ಹಚ್ಚಿದರೆ ಖಂಡಿತವಾಗಿ ನಮಗೆ ಈ ಕಾಯಿಲೆ ಜಾಸ್ತಿ ಆಗುವುದನ್ನು ಸ್ಲೋ ಪಡಿಸಲಿಕ್ಕೆ ಆಗ್ತದೆ. ಬೇರೆ ಬೇರೆ ಶುಗರ್ ಟ್ರೀಟ್ಮೆಂಟ್ ಆಗಲಿ, BP ಕಂಟ್ರೋಲ್ ಆಗಲಿ, ಡಯಟ್ ಕಂಟ್ರೋಲ್, ಕೆಲವು ಮೆಡಿಸಿನ್, ಪ್ರೋಟೀನ್ ಲೀಕ್ ಆಗ್ತಾ ಇರ್ಬೋದು, ಇದನ್ನೆಲ್ಲ ಕಡಿಮೆ ಮಾಡಿ ಈ ಕಾಯಿಲೆ ಜಾಸ್ತಿ ಆಗುವುದನ್ನು ಖಂಡಿತವಾಗಿ ಸ್ಲೋ ಪಡಿಸಲಿಕ್ಕೆ ಸಾಧ್ಯ ಇದೆ. KMC ಹಾಸ್ಪಿಟಲ್ನ ನೆಫ್ರಾಲಜಿ ಮತ್ತು ಡಯಾಲಿಸಿಸ್ ಸರ್ವಿಸಸ್ ಜಿಲ್ಲೆಯಲ್ಲಿ ಮೊದಲನೇದು ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು, ಹಾಗೂ ಅತಿ ದೊಡ್ಡ ಡಿಪಾರ್ಟ್ಮೆಂಟ್ ಆಗಿರ್ತದೆ. ನಮ್ಮ ಆಸ್ಪತ್ರೆಯಲ್ಲಿ ಇದೀಗ ಸರ್ ಹೇಳಿದಾಗೆ ಅರ್ಲಿ ಸ್ಟೇಜ್ ಸ್ಕ್ರೀನಿಂಗ್, ಅದರ ಡಯಾಗ್ನೋಸಿಸ್ ಆಗಲಿ, ಅದರ ಟೆಸ್ಟಿಂಗ್ ಆಗಲಿ, ಮತ್ತು ಟ್ರೀಟ್ಮೆಂಟು, ಪ್ರಿವೆಂಟಿವ್ ಟ್ರೀಟ್ಮೆಂಟಿಂದ ಹಿಡಿದು ಕೊನೆಯ ಸ್ಟೇಜಿನಲ್ಲಿ ಮಾಡುವ 2 ವಿಧಾನ, ಡಯಾಲಿಸಿಸ್ ವಿಧಾನ, ಹಿಮೋಡಯಾಲಿಸಿಸ್ ಹಾಗೂ ಪೆರಿಟೋನಿಯಲ್ ಡಯಾಲಿಸಿಸ್, ಮತ್ತು ಕಿಡ್ನಿ ಕಸಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಅದರಲ್ಲಿ ಕೂಡ ಲೈವ್ ಕಿಡ್ನಿ ಟ್ರಾನ್ಸ್ಪ್ಲಾಂಟು, ಮತ್ತು ಡಿಸೀಸ್ಡ್ ಡೋನರ್ ಅಥವಾ ಬ್ರೈನ್ ಡೆಡ್ ಆಗಿರುವ ಕೇಸಿನಿಂದ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡೋದು, ಇದೆಲ್ಲವನ್ನು ನಮ್ಮ ಆಸ್ಪತ್ರೆಯಲ್ಲಿ ಮಾಡಲಾಗ್ತದೆ. ಹಾಗೂ ಅದಲ್ಲದೆ ಮೋಸ್ಟ್ ಮಾಡರ್ನ್ ಟೈಪ್ ಟ್ರೀಟ್ಮೆಂಟ್ಸ್ ಕೂಡ ಲೈಕ್ HDF ಅಂತ, ಹಿಮೋಡಯಫಿಲ್ಟ್ರೇಷನ್ ಅಂತ, ಅದು ಫಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಥರದ ಆಧುನಿಕ ಟ್ರೀಟ್ಮೆಂಟ್ಗಳು, ಪ್ರಿವೆಂಟಿವ್ ವಿಧಾನಗಳು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಬೆಳ್ತಂಗಡಿ ತಾಲೂಕು ಕಡಿರುದ್ಯಾವರ ಗ್ರಾಮಡು ಕೊಲ್ಲಾಡ್ ಪೊಸ ಬೊಟ್ಟುಗು ಮಾರ್ಗ ಇಜ್ಜಂದೆ ಭಾರಿ ಕಷ್ಟ ಆದುಪೋತನು. ಮಾರ್ಗ ಮಲ್ತು ಕೊರ್ಜಿನ ಬೆಳ್ತಂಗಡಿ ಮಲ್ಲ ಮಟ್ಟದ ಪ್ರತಿಭಟನೆ ನಡಪಾವಣೊಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ರಾಜ್ಯ ಗುರುಕಾರ್ಯರು ಗಿರಿಧರ ನಾಯ್ಕ ಜಾಗೃತೆ ಪಂತೇರು.
ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ರಾಜ್ಯ ಗುರುಕಾರ್ಯರು ಗಿರಿಧರ ನಾಯಕ ಸುದ್ದಿಕೂಟುಡು ಪಾತೆರೆದು ಬೆಳ್ತಂಗಡಿ ತಾಲೂಕುದ ಕಡಿರುದ್ಯಾವರ ಗ್ರಾಮೋಡು ಕೊಲ್ಲಾಡು ಪೊಸಬೊಟ್ಟು ಪ್ರದೇಶಕ್ಕೂ ಮಾರ್ಗಿಜ್ಜಂದೆ ಅಲ್ತ ಜನ ಭಾರಿ ಕಷ್ಟೊಡುಲ್ಲೇರು ಎಂಗ್ಲಿನ ಸಂಘಟನೆ ಅಕ್ಲಿನ ಪರವಾದ ಪೊರುಂಬಾಟು ಗುಜೈದುಂಡು ಮಾರ್ಗ ಕಟ್ಟದ ಕೊರಂದೆ ಇತ್ತಿಂಡ ಬೆಳ್ತಂಗಡಿ ಮಲ್ಲಮಟ್ಟದ ಪ್ರತಿಭಟನೆ ನಡಪಾವ ಅಂದು ಪಂಡಿರು ಸೋಮಂತಡ್ಕ ದಿಡುಪೆ ಮಾರ್ಗುಡು ಪೆಟ್ಟಿಕೆರೆ ಪನ್ಪುಣಲ್ತು ಕಬರಾಯಿನ ಕೊಲ್ಲಾಡು ಪೊಸಬೊಟ್ಟು ಮಾರ್ಗ 150 ವರ್ಷಲಿನ ದುಂಬುಡ್ದೆ ಬೋರಿದ ಗಾಡಿಡು ಪೋಪುನ ಸಾದಿಯದಿತ್ತಂಡು ಸ್ವಾತಂತ್ರ್ಯ ಬತ್ತದು 78 ವರ್ಷ ಆಂಡಲ ಈ ಭಾಗಗೂ ಮಾರ್ಗ ಕಟ್ಟದ ಜೇರು ಮುಲ್ಪದ ಸುದೆ ಕಡಪೆರೆ ಸಾಧ್ಯ ಆವಂದೆ ಮರಿಯಲದ ಕಷ್ಟ ಆತೀತತ್ತು ಪರಿಶಿಷ್ಟ ಪಂಗಡ ಬೊಕ್ಕ ಬೇತೆ ಸಮುದಾಯನ ಇರುವುದು ಹೆಚ್ಚ ಇಲ್ಲಿ ಉಂಡು ಮುಲ್ಪ ಶಾಶ್ವತ ಮಾರ್ಗ ಕಟ್ಟಿರೆ 2016 ಗ್ರಾಮದ ಜನ ಶಾಸಕರು ಬೊಕ್ಕ ಕಡಿರುದ್ಯಾವರ ಗ್ರಾಮ ಪಂಚಾಯತಿಗೆ ಭಿನ್ನೈತೊಂದು ಓಲೆ ಕೊಡ್ದಿತ್ತಂಡು ಆಂಡ ಓವೇ ಪ್ರಯೋಜನ ಆತಜಿಂದೆ ಶ್ರೀಧರ ನಾಯಕ ಪಂಡಿರು ಮಾರ್ಗ ಇಜ್ಜಂದೆ ಕಷ್ಟಡುಪ್ಪನ ಪೊಸಬುಟ್ಟದ ಶ್ರೀದೇವಿ ವಸಂತಗೌಡ ಸ್ವರೂಪ್ ಬೊಕ್ಕ ಸುನಂದ ಕಲ್ಲಬೊಟ್ಟು ಸುದ್ದಿಕೂಟುಡಿತ್ತಿರು. ಬೆಳ್ತಂಗಡಿ ತಾಲೂಕಿನ ಕಡಿರುದ್ಯಾವರ ಗ್ರಾಮದ ಹೊಸಬೆಟ್ಟು ಎಂಬಲ್ಲಿ ಪರಿಷ್ಠ ಪಂಗಡದೊಂದು 15 ಮನೆ, ಇತರದೊಂದು 6-7 ಮನೆ ಅಲ್ಲಿ ವಾಸ್ತವ್ಯದಲ್ಲಿದೆ. ಹಲವರು ಒಂದು 150 ವರ್ಷದಿಂದ ಅನಾದಿ ಕಾಲದಿಂದ ಅಲ್ಲಿ ಅವರಿಗೆ ರಸ್ತೆ ಇಲ್ಲ. ಒಂದು ಕಾಂಗ್ರೆಸ್ ಆಗಲಿ BJP ಅವರು ಮಾಡೋದು ಒಂದೇ ಮಾಡ್ತೇವೆ ಅಂತೇಳಿ ಇಷ್ಟು ಮನೆಯವರೊಂದು 15 ಮನೆಯವರದೊಂದು ಪರಿಷ್ಠ ಪಂಗಡದ ಮತ್ತು ಇತರರೊಂದು 20-22 ಮನೆ ಉಂಟು ಅಂತೇಳಿ ಇವರು ವರ್ಷಗಟ್ಟಲೆ ಇವರು ಮನೆ ತೆರಿಗೆ ಕಟ್ತಾರೆ. ಎಲ್ಲರೂ ಮನೆ ತೆರಿಗೆ ಬಾಕಿ ಆದರೆ ಅವರು ಹೇಳ್ತಾರೆ, ಫೋನ್ ಮಾಡ್ತಾರೆ, ಇದು ಮಾಡ್ತಾರೆ. ಆದರೆ ಈ ಪರಿಸ್ಥಿತಿ ಸಣ್ಣ ಮಕ್ಕಳ ಪರಿಸ್ಥಿತಿ ಏನುಂಟು ಇದೆಲ್ಲ ರೋಚರಿಕೆ ವಿಷಯ. ಅದಕ್ಕೆ ಬೇಕಾಗಿ ನಾವು ಹೇಳ್ತೇವೆ ಖಂಡಿತವಾಗಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯವರು ಏಪ್ರಿಲಲ್ಲಿ ನಾನು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಇಡ್ತೇವೆ. ಪ್ರತಿಭಟನೆ ಇಟ್ಟು ಅವ್ರು ಮಾಡೋದಿದ್ದು ನಾವು ರಾತ್ರಿ ನಾವು ಪ್ರತಿಭಟನೆ ಮಾಡ್ತೇವೆ. ಇದಕ್ಕೆ ಯಾವುದೇ ವಿಷಯದವರು ರಾಜ್ಯಕ್ಕೆ ಇಲ್ಲಿ ಬಂದರೆ ನಾವು ಖಂಡಿತವಾಗಿ ಹೇಳ್ತೇವೆ 150 ವರ್ಷದಿಂದ ಇವರಿಗೊಂದು ರಾಜ್ಯಕ್ಕೆ ಮಾಡಿದ್ರು ಅವ್ರೇನು ಹೇಳ್ತಾರೆ, ನಮಗೆ ಬಜೆಟ್ ಇಲ್ಲ. ಈಗ ತಾಲೂಕು ಪಂಚಾಯತಿಯಲ್ಲಿ ಕೇಳುವಾಗ ನಾವು ಜಿಲ್ಲಾ ಪಂಚಾಯತಿಂದ ಕೇಳಬೇಕಂತೇಳಿ ಜಿಲ್ಲಾ ಪಂಚಾಯತಿಯವರು ನನಗೆ ಲೆಟ್ರ್ ಮಾಡಿದ್ದಾರೆ, ನಾವು ಪರಿಶೀಲನೆ ಮಾಡ್ತೇವೆ ಅಂತೇಳಿ. ಜಿಲ್ಲಾ ಪಂಚಾಯತಿಯಲ್ಲಿ ಮಾತಾಡುವಾಗ ನಮಗೆ ಬಜೆಟ್ ಇಲ್ಲ, ಇನ್ನು ಮಾಡ್ತೇವೆ. ಹಾಗಾದರೆ 156 ವರ್ಷದಿಂದ ಈ ಬಜೆಟ್ ಇಲ್ಲ ಅಂತ ಹೇಳಿದರೆ ಈ ಬಡವರ ಕೂಗು ಯಾರು? ಬಡವರಿಗೆ ಸಹಾಯ ಸಹಕಾರ ಸಮಾಜ ಸೇವೆಗಾದ ಎನ್ನ ಬದುಕು ಉಪ್ಪುಣೊಂದು ಸುರತ್ಕಲ್ದ ದುಂಬದ ಶಾಸಕರು BA ಮೊಯ್ದೀನ್ ಬಾವ ಪಂತೇರು ಬಾವ ಫೌಂಡೇಶನ್ ದನಿಲೆಟ್ ಜಪ್ಪು ಮಾಂಕಾಲಿ ಪಡ್ಪಡು ನಡಪಾಯಿನ ಇಫ್ತಾರ್ ಕೂಟುಡು ಆರು ಪಾತೇರಿಯರು. ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ದುಂಬದ ಶಾಸಕರು BA ಮೊಯ್ದೀನ್ ಬಾವ ಯಜಮಾನಿಕೆದ ಬಾವ ಫೌಂಡೇಶನ್ ದನಿಲೆಟ್ ಕುಡ್ಲದ ಜಪ್ಪು ಮಾಂಕಾಲಿ ಪಡ್ಪುಡು ಇಫ್ತಾರ್ ಕೂಟ ಅಟ್ಟಣೆ ಮಂತಿದ್ದೇರು. ಇಫ್ತಾರ್ ಕೂಟ ನಡಪಾದ ನಮಾಜ್ ಮಲ್ತೇರು. ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕುರ, ಉದ್ಯಮಿ ಹೈದರ್ ಪರ್ತಿಪಾಡಿ, ದುಂಬುದ ಮೇಯರ್ ಅಶ್ರಫ್ ಇಂಚ ಬೇತೆ ಬೇತೆ ವಲಯದ ನಾಯಕರು ಈ ಪೊರ್ತಲಿತ್ತೇರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV, ಕುಡ್ಲನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಬಿನ್ನೆರಾದಿತ್ತದು ಬರಪುನ ರಂಜಾನ್ ಪರ್ಬಗು ಎಡ್ಡೆಪ್ ಬಯಕಿರು. ಸಮಾಜದ ಬಡವರಿಗೆ ಬಾವ ಫೌಂಡೇಶನ್ ದನಿಲೆಟ್ ಕಿಟ್ಟಲೇನು ಪಟ್ಟೀರು. ಮೊಯ್ದೀನ್ ಬಾವ ಪಾತೆರ್ದು ನನದ ದಿನಕ್ಲೇಡು ಬಡವರಿಗೆ ಸಹಾಯ ಸಮಾಜ ಸೇವೆಗಾದ ಎನ್ನ ಬದುಕು ಉಪ್ಪುಂಡು ಇಂಚಿನ ಕೆಲಸ ಕಾರ್ಯವನ್ನು ಮಲ್ಪಿರೆ ದೇವರಿನ ಇಂಬು ನಟ್ಟುಣು ಎಂದು ಪಂಡೀರು. ಎಲ್ಲರಿಗೂ ಕೂಡ ನಾನು ಬಂದಾಗ ಈ ಊರಲ್ಲಿ ಏನೋ ಇದೆ ಅಂತ ಅನಿಸಿತ್ತು. ಬಟ್ ಆದರೆ ಪ್ರತಿಯೊಬ್ಬರೂ ಕೂಡ ಅವರ ಕೆಲಸ ಅವರು ಮಾಡಿಕೊಂಡು ಬೇರೆಯವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ನಮ್ಮಿಂದ ಅಥವಾ ನಮ್ಮ ಮಾತುಗಳಿಂದ ಅನ್ನೋ ರೀತಿಯಲ್ಲಿ ಒಂದು ವ್ಯವಹರಿಸಿದರೆ ಎಲ್ಲಿ ಕೂಡ ಸಮಸ್ಯೆ ಇರಲ್ಲ, ಎಲ್ಲ ಕಡೆ ಕೂಡ ಶಾಂತಿ ನೆಲೆಸಬಹುದು ಅನ್ನುವಂಥದ್ದು ಎಲ್ಲರೂ ಪ್ರೂವ್ ಮಾಡಿದ್ದಾರೆ. ಸೊ ಇದೇ ರೀತಿ ಎಲ್ಲರೂ ಕೂಡ ಈ ಶಾಂತಿನ ಕಾಪಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅಂತ ಆಶಿಸ್ತೇನೆ. ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲರಿಗೂ ಈದ್ ಮುಬಾರಕ್. ಥ್ಯಾಂಕ್ ಯು. ಭಾರತ ದೇಶದ
ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ತುಂಬ ಹೃದಯದ ನಮಸ್ಕಾರಗಳು. ಅಸ್ಸಲಾಂ ಅಲೈಕುಂ, ಆದಾಬ್. ಇವತ್ತು ನಾನು ಈ ಒಂದು MAS ಗಾರ್ಡನ್ನಲ್ಲಿ ರಂಜಾನ್ನ ಉಪವಾಸ ವೃತ್ತವನ್ನು ಬೆಳಗ್ಗಿನಿಂದ ಮಗ್ರಿಬ್ವರೆಗೆ ಭಾಳ ಕಷ್ಟಪಟ್ಟು ಅಲ್ಲಾಹಿನ ಅನುಗ್ರಹದ ಪ್ರಕಾರ ನಮಗೆ ಫರಜಾಗಿರುವಂಥ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಬರುವಂಥ ಸಂದರ್ಭದಲ್ಲಿ ಆ ಹಸಿವಿದ್ದಂತಹ ಎಲ್ಲ ನನ್ನ ಆತ್ಮೀಯ ಬಾಂಧವರನ್ನು ಇವತ್ತು ಉಪವಾಸ ವೃತ್ತ ಆಚರಿಸುವಂತಹ ಕೆಲಸವನ್ನು ಮಾಡಿದೆ. ಬಹುಶಃ ಇದು ಪ್ರಚಾರಕ್ಕಾಗಿ ಅಥವಾ ಹೆಸರಿಗಾಗಿ ಮಾಡುವುದಲ್ಲ. ನಾನು ಕೋವಿಡ್ ಇರುವಂಥ ಸಂದರ್ಭದಲ್ಲೇ 38,000 ಫ್ಯಾಮಿಲಿಗಳಿಗೆ ಕಿಟ್ಟನ್ನು ಕೊಟ್ಟಿದ್ದೆ. ಎರಡನೇ ಕೋವಿಡಲ್ಲಿ 13 ಆಸ್ಪತ್ರೆಗಳನ್ನು, ಶಾಲೆಯನ್ನು ಆಸ್ಪತ್ರೆಯಾಗಿ ಮಾಡಿ ಬೆಡ್ಡು, ಅದೇ ಥರ ಡಾಕ್ಟ್ರು, ಅದೇ ಥರ ನರ್ಸ್ಗಳನ್ನು ಇಟ್ಟು ಜನರಿಗೆ ಗ್ಯಾಸ್ ಇಲ್ಲದಂಥ ಸಂದರ್ಭದಲ್ಲಿ ಗ್ಯಾಸನ್ನು ಕೊಟ್ಟು, ಅದೇ ಥರ ಅವರನ್ನು ಆರೈಕೆ ಮಾಡಿ ಫ್ರೀ ಮೆಡಿಕಲು ಎಲ್ಲ ಮಾಡಿಕೊಂಡು ಫ್ರೀ ಹಾಸ್ಪಿಟಲ್ ಮಾಡಿಕೊಂಡು ಸೇವೆ ಸಲ್ಲಿಸಿದ್ದೆ. ಅದರ ನೆನಪು ಕಾಡ್ತಾ ಇದೆ ನಮಗೆ. ಈ ಫಲ ನಿಮ್ಮ ದುವಾ, ನಿಮ್ಮ ಪ್ರಾರ್ಥನೆ ನಾವು ಮಣ್ಣಾದ ಮೇಲೆ ನಾವೊಂದು ಲೋಕಕ್ಕೆ ಹೋಗಲಿಕ್ಕಿದೆ. ಆದ್ದರಿಂದ ನಿಮ್ಮ ಪ್ರೀತಿ ವಿಶ್ವಾಸದ ಮೇರೆಗೆ ನಾನು ನಿಮಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಅಟ್ಟಿಲ್ ಗ್ಯಾಸ್ ಸಮಸ್ಯೆ ಇತ್ತನಲ್ಲ ಉಡಿಪು ಶ್ರೀಕೃಷ್ಣ ಮಠಟು ಐಕ್ ದಾಲ ಕೊರತೆ ಬೈದಜಿ ದಯಪಂಡ ಅಟ್ಟಿಲ್ಗ್ ಕನಕ್ ಗಲಸನವು ಮಠದ ಸಂಪ್ರದಾಯ ಆದಂಡು. ಅಮೆರಿಕ, ಇರಾನ್, ಇಸ್ರೇಲ್ದ ಕೊಳಲದ ಏತಿಡು ಪೆಟ್ರೋಲ್ ಡೀಸೆಲ್ದ ಪೋಡಿಗೆ ಇತ್ತನಲ ಅವು ಈತನೊಟ್ಟ ಮಲ್ಲ ವಿಷಯ ಆತಜ್ಜಿ. ಮಲ್ಲ ಸಂಗತಿ ಆಯಿನವು ಗ್ಯಾಸ್ ಸಮಸ್ಯೆ. ರಾಜ್ಯಡು LPG ಸಿಲಿಂಡರ್ ಕೊರತೆ ಎದುರಾತಂಡು. ಒಡಿಪುದ ಕೃಷ್ಣ ಮಠಟು ನಿಚ್ಚಲ ಸಾರಗಟ್ಲೆ ಜನ ನುಪ್ಪು ಪ್ರಸಾದದೆ ತೊನ್ವೇರು. ಅಟ್ಟಿಲ್ ಗ್ಯಾಸ್ ಗಲಸೊಂದು ಮುಲ್ಪ ವನಸಗ್ ತಯಾರು ಮಲ್ಪೊಂಡು. ಆಂಡ ಕನಕ ಗಲಸದ ಅಟ್ಟಿಲ್ ಮಲ್ಪಣವು ಮುಲ್ಪದ ಸಂಪ್ರದಾಯ. ಒಡಿಪುದ ಹೊಸ ಪರ್ಯಾಯ ಶುರು ಆಪನಿಡ್ದುಂಬು ಕನಕ ತೀರದ ಮೂರ್ತ ಮಲ್ತದ ಕನಕ ರಥ ಕಟ್ಟುವೇರು. ಇತ್ತೆ ಅಟ್ಟಿಲಿಗೆ ಒವ್ವೆ ಅಡ್ಡಿ ಆತಜಿ ಏತೋ ಸಾರ ಜನ ಬತ್ತಂಡಲ ಕನಕ ಗಲಸದ ಅಟ್ಟಿಲ್ ತಯಾರು ಮಲ್ಪೊಂಡು. ಒಡಿಪು ಮಠದ ಅಟ್ಟಿಲ್ದ ಕನಕ ಗಂದೆ ಕಾಡು ಬುಳಿಪಾವೊಂದುಂಡು. ಭಕ್ತಿರ ಆರಾಮಡು ಕೃಷ್ಣದೇವರಿನ ತೂದು ನುಪ್ಪು ಪ್ರಸಾದಗೂ ಬರೋಲಿ ಎಂದು ಮಠದ ದಿವಾಣಿರು ಡಾಕ್ಟರ್ ಉದಯ್ ಕುಮಾರ್ ಸರಳತ್ತಾಯ ತಿರಿಪಾದಿರು. ರಾಜ್ಯಾದ್ಯಂತ ಏನು ಅಡುಗೆ ಅನಿಲದ ತೊಂದರೆ ಉಂಟಾಗಿದೆ ಅಂತೇಳಿ ನಾವು ಏನು ಕಾಣ್ತೇವೆ. ಆದರೆ ಉಡುಪಿ ಜಿಲ್ಲೆಯಲ್ಲಿರುವಂಥ ಉಡುಪಿ ಕೃಷ್ಣ ಮಠದಲ್ಲಿ ಯಾವುದೇ ಒಂದು ತೊಂದರೆ ಆಗಿಲ್ಲ ಅಂತೇಳಿ ಇಲ್ಲಿಯ ಶಿರೂರು ಮಠದ ದಿವಾಣರು ಹೇಳ್ತಿದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ಈ ಒಂದು ತೊಂದರೆಯನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಅವರು ಈ ಮುಂಚೆ ಅವರು ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಅವರ ಹತ್ರನೇ ಕೇಳ್ಕೊಳ್ಳುವ. ಸರ್, ನೀವು ಯಾವ ರೀತಿಯಲ್ಲಿ ಈ ಒಂದು ತೊಂದರೆಯನ್ನು ನಿರ್ವಹಿಸ್ಕೊಂಡು ಬಂದಿರಿ? ಉಡುಪಿಯ ಕೃಷ್ಣನ ದೇಗುಲವೇ ಅನ್ನಬ್ರಹ್ಮನ ದೇಗುಲ. ಹಾಗಾಗಿ ಅನ್ನದಾನಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟು ಆಚಾರ್ಯ ಮಧ್ವರು ಹಾಗೆಯೇ ಭಾವಿ ಸಮೀರ ವಾದಿರಾಜರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರು. ಇವತ್ತು ಸಂಪ್ರದಾಯಗಳು ಯಾಕೆ ಏನು ಎನ್ನುವಂಥ ಪ್ರಶ್ನೆ ಮಾಡುವವರಿಗೆ ಇವತ್ತು ಒಳ್ಳೆಯ ಉತ್ತರ ಸಿಕ್ಕಿದೆ. ಇವತ್ತು ಯುದ್ಧದ ಒಂದು ಭೀತಿಯಿಂದಾಗಿ ಇಲ್ಲೆಲ್ಲ ಇಂಧನದ ಕೊರತೆಗಳು ಅಲ್ಲಲ್ಲಿ ಕಂಡು ಬಂದರೂ ಕೂಡ ಕೃಷ್ಣ ಮಠದಲ್ಲಿ ಅಂಥ ಯಾವ ಸಮಸ್ಯೆಗಳು ಬರಲಿಲ್ಲ. ಕಾರಣ ಏನು ಕೇಳಿದರೆ ಇಲ್ಲಿ ಗ್ಯಾಸನ್ನು ಅವಲಂಬಿಸಿಕೊಂಡು ಅಡಿಗೆ ಮಾಡುವಂಥದ್ದೇ ಇಲ್ಲ. ಇಲ್ಲಿ ಹೇಗಿದೆ ಕೇಳಿದರೆ ಕಟ್ಟಿಗೆಯಿಂದ ಇಲ್ಲಿ ಬಾಯ್ಲರ್ ಇತ್ಯಾದಿಗಳಿಗೆಲ್ಲ ಹಾಕಿ ಅಂತಹ ಸ್ಟೀಮಿನಿಂದ ಭೋಜನ ಶಾಲೆಯಲ್ಲಿ ಅಡಿಗೆ ಆದರೆ ಮೃಷ್ಟಾನ್ನ, ಚೌಕಿ ಇತ್ಯಾದಿ ಅಡುಗೆಗಳು ಎಲ್ಲ ಕಟ್ಟಿಗೆಯಿಂದಲೇ ಸಾಂಪ್ರದಾಯಿಕವಾದ ರೀತಿಯಲ್ಲೇ ಆಗತ್ತೆ. ಅಂತಹ ಕಟ್ಟಿಗೆಗಳಿಗೋಸ್ಕರವೇ ಜಾಗಗಳನ್ನೆಲ್ಲ ಶಿರೂರು ಮಠದಲ್ಲಿ ಪಾಪೂಜ ಮಠ ಇರಬಹುದು, ಶಿರೂರು ಮೂಲ, ಹಾಗೆಯೇ ಚೇರ್ಕಾಡಿ, ಕುದಿಗ್ರಾಮ,
ಕುಂಟಲಕಾಡು ಹೀಗೆ ಬೇರೆ ಬೇರೆ ಜಾಗಗಳಲ್ಲಿ ಆ ಕಟ್ಟಿಗೆಗಳಿಗೋಸ್ಕರ ಕಾಡನ್ನು ಬೆಳೆಸಲಾಗಿದೆ. ಆ ಕಟ್ಟಿಗೆಗಳನ್ನು ತುಂಡರಿಸುವಾಗಲೂ ಕೂಡ ಮತ್ತೆ ಚಿಗುರಿ 36 ವರ್ಷದ ಬಳಿಕ ಮತ್ತೆ ಅದೇ ಜಾಗಕ್ಕೆ ಹೋದರೆ ಮತ್ತೆ ಕಟ್ಟಿಗೆ ದೊರಕುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಪರ್ಯಾಯದಲ್ಲಿ ಅಂತೂ ಕಟ್ಟಿಗೆಯ ಕೊರತೆಯೂ ಇಲ್ಲ. ಮತ್ತು ಕಟ್ಟಿಗೆಯ ಮುಹೂರ್ತ ಮಾಡಿ ಆ ಕಟ್ಟಿಗೆಯನ್ನು ರಥದ ರೀತಿಯಾಗಿ ಪೇರಿಸಿಟ್ಟಿದ್ದೇವೆ. ಇದನ್ನು ವಾದಿರಾಜರು ನಮಗೆ ಕೊಟ್ಟಿದ್ದಾರೆ. ಇಂಥ ಒಂದು ಸಂಪ್ರದಾಯ, ಅದರದ ಮಹತ್ವ ಈಗ ಎಲ್ರಿಗೂ ಗೊತ್ತಾಗ್ತಾ ಉಂಟು. ಅಂತಹ ಕಟ್ಟಿಗೆಯಿಂದ ಅಡುಗೆ ಮಾಡುವುದರಿಂದ ಇಂಧನದ ಯಾವ ಕೊರತೆಯೂ ಇಲ್ಲ. ವಾತಾವರಣದಲ್ಲಿಯೂ ಕೂಡ ಮತ್ತೆ ಒಳ್ಳೆಯ ರುಚಿಯಾದಂಥ ಆಹಾರ ಎಲ್ಲ ಭಕ್ತರಿಗೆ ದೊರಕುವುದರಿಂದ ಎಲ್ಲ ಭಕ್ತರು ಕೂಡ ಕೃಷ್ಣಮಠದಲ್ಲಿ ಬಂದು ಕೃಷ್ಣನ ಅನ್ನಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ಯಾರೂ ಹೆದರಬೇಕಾಗಿಲ್ಲ. ಹಾಗೆ ಮುಂದೆ ಕೂಡ ಅಂತಹ ಗ್ಯಾಸಿನದ್ದೇನಾದರೂ ಸಮಸ್ಯೆ ಆದರೂ ಕೂಡ ಅದಕ್ಕೋಸ್ಕರ ಮುಂಜಾಗ್ರತೆಗೋಸ್ಕರ ಈಗ ಬಯೋಗ್ಯಾಸ್ ವ್ಯವಸ್ಥೆ ಇದೆ. ಇಲ್ಲಿರುವಂತಹ ಮಲಿನಗಳು, ಅನ್ನ ಉಳಿದಂತಹ ವೇಸ್ಟ್ ಎಲೆಗಳು ಕೂಡ ಅದೆಲ್ಲ ವ್ಯರ್ಥ ಆಗಬಾರದು ಅಂತ ಬಯೋಗ್ಯಾಸ್ ಮಾಡಿ ಅದರಿಂದ ಮತ್ತೆ ಅದು ಅಡುಗೆಗೆ ಉಪಯೋಗವಾಗುವಂತಹದ್ದಿದೆ. ಅದೊಂದೆರಡು ದಿನದಲ್ಲಿ ಅದು ತೆರೆದುಕೊಳ್ಳಲಿಕ್ಕೆ ಇದೆ. ಹಾಗಾಗಿ ಯಾವ ಭಕ್ತರೂ ಕೂಡ ಹೆದರಬೇಕಾಗಿಲ್ಲ ಅಂತ ತಾವೆಲ್ಲ ಅನ್ನಪ್ರಸಾದಕ್ಕೆ ಬರಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಎಸ್, ಇದು ಶಿರೂರು ಮಠದ ದಿವಾನರ ಮಾತು. ಯಾಕೆಂತ ಹೇಳಿದರೆ ಎಲ್ಲಿ ತೊಂದರೆ ಆದರೂ ಕೂಡ ನಮ್ಮ ಕೃಷ್ಣ ಮಠದಲ್ಲಿ ಯಾವುದಕ್ಕೂ ತೊಂದರೆ ಆಗೋದಿಲ್ಲ. ಭಕ್ತರು ಈವಾಗ ಯಾವ ರೀತಿಯಲ್ಲಿ ಬಂದು ಅನ್ನ ಸ್ವೀಕಾರ ಮಾಡ್ತಿದ್ರಿ ಅದೇ ರೀತಿಯಲ್ಲಿ ಬರಬೇಕು ಅಂತ ಹೇಳಿ ಅವರು ವಿನಂತಿಸಿಕೊಂಡಿದ್ದಾರೆ. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7. ಒಡಿಪುದ ಶ್ರೀಕೃಷ್ಣ ಶಂಕರ ಪುರೋಟು ಶ್ರೀ ಮುಖ್ಯ ಪ್ರಾಣ ದೇವರನ ಒಂಜೇ ಶಿಲೆ ಮೂರ್ತಿ ಸ್ಥಾಪನೆ ಮಲ್ಪಿರೈತದು. ಮಾರ್ಚ್ 14 ಜೋಡು ಕಟ್ಟಿಡ್ದು ಮೂರ್ತಿನ ಮೆರವಣಿಗೆ ಕನಪೊಂದು ಶ್ರೀ ಸಾಯಿ ಈಶ್ವರ ಗುರೂಜಿ ಬಂದೇರು. ಒಡಿಪುದ ಶ್ರೀ ಕ್ಷೇತ್ರ ಶಂಕರ ಪುರೋಟು ಕರೆನ 11 ವರ್ಷಗಳಿದ್ದು ಧಾರ್ಮಿಕ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಮಲ್ತೊಂದು ಬೈದಂಡು. ಶ್ರೀ ಸಾಯಿ ಈಶ್ವರ ಗುರೂಜಿ ಕ್ಷೇತ್ರಡು ಹಿಂದುಲಿನ ಒಗ್ಗಟ್ಟು ಬೊಕ್ಕ ಏಳಿಗೆದ ಮಹಾಸಂಕಲ್ಪಡು 50 ಲಕ್ಷ ರೂಪಾಯಿ ಖರ್ಚಿಡು 14 ಅಡಿ ಎತ್ತರದ ಶ್ರೀ ಮುಖ್ಯ ಪ್ರಾಣ ದೇವರನ ಒಂಜೇ ಶಿಲೆ ಮೂರ್ತಿ ಸ್ಥಾಪನೆ ಮಲ್ಪುವೆರು. ಈ ಬಗೆಟು ಒಡಿಪುಡು ನಡಪಾಯಿನ ಸುದ್ದಿ ಕುಟುಡು ಶ್ರೀ ಸಾಯಿ ಈಶ್ವರ ಗುರೂಜಿ ಮಾಹಿತಿ ಕುರಿದು ಮಾರ್ಚ್ 14 ಮೂರ್ತಿಯನ್ನು ಜೋಡು ಕಟ್ಟಿಡ್ದು ಮೆರವಣಿಗೆ ಕ್ಷೇತ್ರ ಕನಪುಂಡು. ಮಾರ್ಚ್ 31 ಏಪ್ರಿಲ್ 2 ಮುಟ್ಟ ಧಾರ್ಮಿಕ ಸಾಂಸ್ಕೃತಿಕ ಬೇತೆ ಕಾರ್ಯಕ್ರಮಗಳು ನಡಪೆರ ಉಂಡು. ಈ ಸರ್ತಿದ ವಿಶೇಷ ಪಂಡ ಹನುಮನ ಜನ್ಮಭೂಮಿಡ್ದು ಹನುಮ ಜ್ಯೋತಿ ಶ್ರೀ ಕ್ಷೇತ್ರಗೂ ಬರಿಯರೆ ಉಂಡು ಎಂದು ಪಂಡೇರು. ಕಿರಣ್ ಜೋಗಿ, ಸುಧಾಕರ್ ರಾವ್ ಪೇಜ್ ಅವರ ಸುದ್ದಿ ಕುಟುಡಿದ್ದೀರು. 14 ತಾರೀಕಿಗೆ ಬಜಗೋಳಿಯಿಂದ ಕಾರ್ಕಳದಿಂದ ಅಡಪಾಡಿ ಅಂತ ಒಂದು ಊರಿದೆ, ಮಟ್ಟಾರು ಸಮೀಪ. ಅಲ್ಲಿ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಗಿ ನಂತರ ಅದು ಹಿರಿಯಡ್ಕ, ಪರ್ಕಳ, ಮಣಿಪಾಲ ಮತ್ತು ಜೋಡುಕಟ್ಟೆಗೆ ಬರಲಿಕ್ಕಿದೆ. ಆ ಜೋಡುಕಟ್ಟೆಯಲ್ಲಿ ಮಧ್ಯಾಹ್ನ ನಂತರ 3:30-4 ಗಂಟೆಗೆ ಜಿಲ್ಲೆಯ ಗಣ್ಯರು ಎಲ್ಲರೂ ಸೇರಿಕೊಂಡು ಅಲ್ಲಿಂದ ಅದನ್ನು ಮುಂದೆ ಬಜರಂಗಿಯ ಪ್ರವೇಶ ಶ್ರೀ ಕ್ಷೇತ್ರ ಶಂಕರಪುರಕ್ಕೆ ಆಗಲಿಕ್ಕಿದೆ. ಹಾಗೆಯೇ ಕ್ಷೇತ್ರದಲ್ಲಿ 15 ತಾರೀಕಿಗೆ ಅದನ್ನು ಪೀಠದ ಮೇಲೆ ನಿಲ್ಲಿಸುವಂತಹ ಯೋಜನೆ ಕೂಡ ಸಂಕಲ್ಪ ಕೂಡ ಆಗಿದೆ. ಆ ಪ್ರಯುಕ್ತ ಮಾರ್ಚ್ 31ರಿಂದ ಏಪ್ರಿಲ್ 3ರವರೆಗೆ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಆ ಸಂದರ್ಭದಲ್ಲಿ ಹನುಮ ಜಯಂತಿ ಕೂಡ ನಡೀಲಿಕ್ಕಿದೆ. ಈ ಬಾರಿ ವಿಶೇಷವೇನಂತೇಳಿದ್ರೆ ಅಂಜನಾದ್ರಿ ಹನುಮನ ಜನ್ಮಭೂಮಿಯಿಂದ ಹನುಮ ಜ್ಯೋತಿ ಶ್ರೀ ಕ್ಷೇತ್ರಕ್ಕೆ ಬರಲಿಕ್ಕಿದೆ. ಪ್ರತಿ ವರ್ಷವೂ ಕ್ಷೇತ್ರದಲ್ಲಿ 3 ದಿನದ ಉತ್ಸವ ನಡೀತದೆ ಹನುಮ ಜಯಂತಿಯ ಸಂದರ್ಭದಲ್ಲಿ. ಆಗ ಅಂಜನಾದ್ರಿಯಿಂದ ಧ್ವಜ ಹೊರಟು ಕ್ಷೇತ್ರಕ್ಕೆ ಬಂದ ನಂತರ 3 ದಿನದ ಉತ್ಸವ ನಡೀತದೆ. ಈ ಬಾರಿ ವಿಶೇಷ ಏನಂತೇಳಿದ್ರೆ ಹನುಮ ಧ್ವಜದ ಜೊತೆಗೆ ಹನುಮ ಜ್ಯೋತಿ ಬರ್ತದೆ. ಹಾಗೆಯೇ ಆಂಜನೇಯನ ಕೈಯಲ್ಲಿ ಕೊಡುವಂಥ 5 ಫೀಟ್ ಎತ್ತರದ ಗದೆ, ಇದನ್ನು ಅಂಜನಾದ್ರಿಯಲ್ಲಿ ಪೂಜೆ ಮಾಡಿ ತರುವೆಂಬ ಸಂಕಲ್ಪ ಕೂಡ ಮಾಡಿದ್ವಿ. ಅದರ ಜೊತೆಗೆ ಕ್ಷೇತ್ರದಲ್ಲಿ ಭಗವಾನ್ ಅವಧೂತ್ ನಿತ್ಯಾನಂದ ಸ್ವಾಮಿಗಳ 200 kg ತೂಕದ ಪಂಚಲೋಹದ ಮೂರ್ತಿ ಕೂಡ ಇದೇ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಸಾಗಿ ಬರಲಿಕ್ಕಿದೆ. ಇದು 29 ತಾರೀಕಿಗೆ ಕ್ಷೇತ್ರಕ್ಕೆ ಬರುತ್ತೆ. ಚೆಂಬುದ ಉಲೈ ಮಂಡೆ ತಿಕ್ಕಲ್ದು ಕರಿನ ಮೂಜಿ ದಿನೊಡ್ದು ಬಲಿ ಬರುನಿತ್ತನ ಮಂಗೆ ಒಂಜಿನ ಊರ್ದಕ್ಲು ಬಚಾವ್ ಮಲ್ತನ ಸಂಗತಿ ಒಡಿಪು ಪೆಣ್ಣಂಕಿಲ ಗ್ರಾಮೋಡು ನಡೆತದಂಡ. ಒಡಿಪುದ ಪೆಣ್ಣಂಕಿಲ ಗ್ರಾಮದ ಚಿತ್ರಬೈಲು ಪನ್ಪುಣವಲು ಊರುದಕ್ಲು ಮಂಗೆ ಒಂಜಿನ ಬಚಾವ್ ಮಲ್ತದೇರು. ಮಂಗನ ತರೆ ಚೆಂಬುದ ಉಲೈ ತಿಕ್ಕಲ್ದು ಬುಡುಪ್ಪಾಯರ ತೀರಂದೆ ಮಂಗೆ ತಿರ್ಗೋಂದಿತ್ತನವು ಊರ್ದ ಸಮಾಜ ಸೇವಕಿರು ಬೊಕ್ಕ ಕೆಲವೇರ್ನ ಗುಮನಗು ಬೈದನು. ತುರ್ತು ಕಾರ್ಯವು ಜತ್ತನ ಊರ್ದ ಜನ ಮಂಗನು ಬಲ್ಲಡು ಕಟ್ಟದು ಪತ್ತದು ಚಿತ್ರಬೈಲು ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಪರಿಸರದ ಕೈತಲು ಐತ ಮಂಡಿನ ನೀರಿಡು ಚಂಡಿ ಮಲ್ತದು ಜಾಣ್ಮಿಡು ಚೆಂಬುಡು ಮಂಗನ ತರೆ ಹಿಡಿದು ಬುಡುಪಾದಿರು. ಚೆಂಬು ದೆತ್ತಿ ಕೂಡ್ಲೆ ಬದುಕಂಡ ಪಂತ್ಯಾಣಲ ಮೇದು ಬದುಕೋಲಿಂದ ಪನ್ಪಂಚ ಮಂಗೆ ಲಾಗದೆತ್ತೊಂದು ಪಾಡ್ದಂಡು. ಊರ್ದ ಜವನೇರ್ನ ಈ ಕೆಲಸ ಮಾತೆರ್ನಲ ಮೆಚ್ಚಿಗೆಗೆ ಸಂದದಂಡು. ಕಿನ್ನಿಗೋಳಿ ಕೋರ್ದಬ್ಬು ತನ್ನಿಮಾನಿಗ ದೈವಸ್ಥಾನ ಪದಕುಂಜ ಏಳಿಂಜದ ಕೋರ್ದಬ್ಬು ತನ್ನಿಮಾನಿಗ ಜುಮಾದಿ ಬಂಟ ಪರಿವಾರ ಶಕ್ತಿನ ಹೊಸ ಪಾಪೆ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ ನೇಮ ಮಾರ್ಚ್ 15 ಮುಟ್ಟ ನಡೆತಂದುಂಡು.
ಕಿನ್ನಿಗೂಳಿ ಕೋರ್ದಬ್ಬು ತನ್ನಿಮಾನಿಗ ದೇವಸ್ಥಾನ ಪದಕುಂಜ ಏಳಿಂಜದ ಕೋರ್ದಬ್ಬು ತನ್ನಿಮಾನಿಗ ಜುಮಾದಿ ಬಂಟ ಪರಿವಾರ ಶಕ್ತಿಲಿನ ಹೊಸ ಪಾಪೆ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ ನೇಮ ಶುಕ್ರವಾರ ಶುರುವಾದ ಐತರ ಮುಟ್ಟ ನಡತೊಂದುಂಡು 14 ಶನಿವಾರ ಕಾಂಡೆ ಪಿರ ಪ್ರತಿಷ್ಠೆ ಕಲಶಾಭಿಷೇಕ ನಡಪೆರೆ ಉಂಡು 19:30 ದೈವದರ್ಶನ ಬೊಕ ಭಂಡಾರ ದುಂಪುಗು ಬತ್ತದು ನುಪ್ಪು ಪ್ರಸಾದ ನಡಪುಂಡು ರಾತ್ರಿ 8 ಧಾರ್ಮಿಕ ಸಭೆ ನುಪ್ಪು ಪ್ರಸಾದ 5 ಬೊಕ ನೇಮ ನಡಪುಂಡು ಕಾಂಡಿಡ್ದು ಮಧ್ಯಾಹ್ನ ಮುಟ್ಟ ಭಜನಾ ಸಂಕೀರ್ತನೆ ಮಧ್ಯಾಹ್ನ 16:30 ಶ್ರೀಲಕ್ಷ್ಮಿ ಜನಾರ್ದನ ಮಹಿಳಾ ಮಂಡಳಿ ಏಳಿಂಜದಕ್ಲಿಡ್ದು ತುಳು ತಾಳಮದ್ದಲಿ ಶಮಂತಕ ಮಣಿ ನಡಪೆರೊಂಡು ಬಯ್ಯ ಆದಿರ್ದು ಪ್ರಶಂಸಾ ಕಾಪು ಕೂಟದಕ್ಲಿಡ್ದು ಕಾಮಿಡಿ ಶೋ ನಡಪೆರೊಂಡು ಎಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು